ಮಂಗಳೂರಿನ ಕೋಡಿಯಾಲ್ ಬೈಲ್ನಲ್ಲಿರುವ ಓಷನ್ ಪರ್ನ ಕೋರಲ್ನಲ್ಲಿ ಆಗಸ್ಟ್ 17ರಿಂದ ನಡೆಯಬೇಕಿದ್ದ ಸೀ ಫುಡ್ ಫೆಸ್ಟಿವಲ್ ಕಾರಣಾಂತರಗಳಿಂದ ಮುಂದೂಡಲಾಗಿದೆ. ಈ ಕುರಿತು ಮಾಹಿತಿ ನೀಡಿದ ಓಷನ್ ಪರ್ಲ್ನ ಎಕ್ಸಿಕ್ಯೂಟಿವ್ ಚೆಫ್ ದೇವ್ ಬ್ರಾಡ್ ಮಂಡಲ್ ಮಾತನಾಡಿ, ರಾಜ್ಯದಾದ್ಯಂತ ಮಳೆ ಪ್ರಮಾಣವು ಹೆಚ್ಚಾದ ಕಾರಣ ಮತ್ತು ಮೀನುಗಳು ಸಿಗದಿರುವ ಹಿನ್ನೆಲೆಯಲ್ಲಿ ಆಗಸ್ಟ್ 17ರಿಂದ 31ರವರೆಗೆ ನಡೆಯಬೇಕಿದ್ದ ಸೀ ಫುಡ್ ಫೆಸ್ಟಿವಲ್ ಅನ್ನ ಮುಂದೂಡಲಾಗಿದೆ. ಶೀಘ್ರದಲ್ಲೇ ಸೀ ಫುಡ್ ಫೆಸ್ಟಿವಲ್ಗೆ ದಿನಾಂಕವನ್ನ ನಿಗದಿಪಡಿಸಲಾಗುವುದು ಎಂದು ಹೇಳಿದರು. We are announced that due to the heavy rain, we are difficult to get the fish. Therefore, we postponed the seafood festival, which was held on 17 to till 31st. But we are not getting the fish, so I postponed the seafood festival. When we announce the seafood festival, I intimate to all, please, this is the good support and cooperation. Thank you for the Ocean Park. ಶರತ್ ಸಾಲ್ಯಾನ್, V4 News 24/7 ಮಂಗಳೂರು.